ಆರ್ತಿಯಿಂದಲೇ ಈ ಪರಿಯೊಳಗಿರೆ ದಿನದ ಮೇಲೆ ಮತ್ತೆಯ ಜಗ ಪ್ರಾಣ ಬಂದನು ಉತ್ತಮ ಚಂದ್ರ ಬಳಿಮನೆಗೆ ಸ್ವಾಮಿ, ಕುಡಿಯುವುದಕ್ಕೆ ಏನಾದರೂ ಬೇಕು? ಕುಡಿಯುವುದಕ್ಕೆ ನಾವು ಕುಡಿಯುವುದಕ್ಕೆ ಕುಡಿದೇ ಬರುವುದಿಲ್ಲಿವರೆಗೆ. ಹೌದಾ? ಹೌದು, ನಾವು ಇಲ್ಲಿ ಬಂದ ಮೇಲೆ ಸಿಗ್ತದಂತ ನಂಬಿಕೊಂಡು ಬರುವುದಲ್ಲ. ಹಾಗಾದ್ರೆ ತಿನ್ನುವುದಕ್ಕೆ ಏನಾದರೂ? ನಮ್ದೊಂದು ಕ್ರಮ ಉಂಟು. ಏನು ಸ್ವಾಮಿ? ಹೋದಲ್ಲಿ ಸಿಕ್ಕದಿದ್ರೆ ನಮ್ಗೆ ಬೇಕಾದದನ್ನು ಕುಡಿಲಿಕ್ಕೆ ಬೇಕಾದಷ್ಟು ನಾವೇ ಹಿಡ್ಕೊಂಡು ಬರ್ತೇವೆ. ಹೋಗ ಹೋಗ. ಸಮಾಧಾನ ಸಮಾಧಾನ. ಉಪವಾಸ. ಹೌದಾ? ಹೌದಾ ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ದೇವರು ಒಳ್ಳೆಯದು. ಪರಿಚಿಸಿ ವಿಪ್ರನ ಸುದತಿಯು ಪರಿಗಿಸಿ ವಿಪ್ರನ ಸುದತಿಯುಗೇದಳು ಹರುಯದಿರಿ ಎಲ್ಲಿಂದ ಹರುಯದಿರಿ ಎಲ್ಲಿಂದ ತೆರಳಿದೀರೆನಲ ತರಳೆಯಲಿ ಮೊರೆದನು ತನ್ನಯ ಮನದನು ಪರಿಗಿಸಿ ವಿಪ್ರನ ಸುದತಿಯುಗೆ ಎದ್ದಳು ಹರುಯದಿರಿ ಎಲ್ಲಿಂದ ಮೊದಲಾಗಿ ಶಿರವಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ದೇವರು ಒಳ್ಳೇದು ಮಾಡಲಿ. ಬ್ರಾಹ್ಮಣರಿಗೆ ಸಣ್ಣ ಸಣ್ಣ ಶಬ್ದ ಬೇಡ, ದೊಡ್ಡ ದೊಡ್ಡ ಶಬ್ದ ಉಪಯೋಗ ಮಾಡಲಿ. ಹೌದೇ? ಬ್ರಾಹ್ಮಣೋತ್ತಮರಲ್ಲ, ವಿಪ್ರೋತ್ತಮರೇ. ಹಾಗೆ. ಹೌದೌದು, ವಿಪ್ರೋತ್ತಮರೇ. ಬ್ರಾಹ್ಮಣ ಮಮ ದೇವತ ಎನ್ನುವಂತಹ ಮಾಸಿ. ಹೌದೌದು. ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಅದು ಬ್ರಾಹ್ಮಣೋತ್ತಮರು. ಹೌದೌದು. ಹಾಗಾಗಿ ನಿಮಗೆ ಇಷ್ಟು ಬಾರಿ ವಂದಿಸಿಕೊಂಡು ಅದಲ್ಲ, ವಿಪ್ರೋತ್ತಮರು. ವಿಪ್ರೋತ್ತಮರು ನೀವು. ಅದೇ ಹೇಳಿ. ನಿಮ್ಮನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ನಮ್ಮಲ್ಲಿ ಇಲ್ಲಿಯ ತನಕ ನಿಮ್ಮನ್ನು ಕಂಡವಳು ನಾನಲ್ಲ. ಅನಿರೀಕ್ಷಿತವಾಗಿ ಅಪರೂಪವಾಗಿ ನೀವು ಬಂದವರಿದ್ದೀರಿ. ಹಾಗಾಗಿ ನೀವು ಯಾರು, ಎಲ್ಲಿಂದ ಬಂದಿರಿ, ಎಲ್ಲಿಗೆ ಹೊರಟು ನಿಂತಿದ್ದೀರಿ, ಸಕಲ ವಿಚಾರವನ್ನು ಹೇಳಬಹುದೇ? ನಾನು ಯಾರು ಅಂತ ಹೇಳಬೇಕಾ? ಬಡವನು ಊದರದಿ ಒಡವಿಯೊಳಗೆ ಸಂಚರಿಸುವೆನು ಒಡವಿಯೊಳಗೆ ಸಂಚರಿಸುವೆನು ಒಡವಿಯೊಳಗೆ ಸಂಚರಿಸುವೆನು ಉದರ ನಿಮಿತ್ತದಿ ಒಡವಿಯೊಳಗೆ ಸಂಚರಿಸುವೆನು ಮುರನೇನಾದರೂ ಕೊಡುಡು ಭಾವನೆ
ಅಬ್ಬ ಅದೆಂತದ್ದು ಸ್ವಾಮಿ? ಅದು ಸ್ವಲ್ಪ ಹಾಗೆ ಉಪವಾಸ. ಹಾಗೆಯೂ ಶಬ್ದ ಬಂತು. ಹೌದೌದೌದು. ಸಾವರಿಸಿಕೊಳ್ಳಿ. ನಾನು ಯಾರು ಅಂತ ಗೊತ್ತಾಗಿಲ್ಲ. ತಿಳಿಯಲಿಲ್ಲ. ನಾನು ಇಲ್ಲಿಯವ ಅಲ್ಲ. ಮತ್ತೆ ನಾನು ಇಲ್ಲಿಯವ ಅಲ್ಲ. ಅಲ್ಲ, ಇಲ್ಲಿ ನಿಮ್ಮನ್ನು ಕಂಡವಳೇ ಅಲ್ಲ ನಾನು. ತುಂಬಾ ದೂರದಿಂದ ಹೊಟ್ಟೆಗೆ ಏನಾದ್ರೂ ತಿನ್ಲಿಕ್ಕೆ ಸಿಗ್ತದ ಅಂತೇಳಿ ಕೇಳಿಕೊಂಡು ಬಂದ. ಹಾ, ದೇಶಾವರಿ ಬ್ರಾಹ್ಮಣ. ಹೌದೇ? ಹೌದು. ಸರಿ, ಸಮಸ್ಯೆ ಅದುವೇ. ಏನು ಸ್ವಾಮಿ? ಕೆಲವರಿಗೆ ಹೊಟ್ಟೆಗೆ ತಿನ್ಲಿಕ್ಕಿಲ್ಲ, ಹಾ, ಮತ್ತೆ ಕೆಲವರಿಗೆ ಹೊಟ್ಟೆಗೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಬೇರೆ ಮಾತಾಡುವುದನ್ನು ಕೇಳುವಂತ ವ್ಯವಧಾನ ಕೂಡ ಇಲ್ಲ. ಹೌದು ಹೌದು ಏನ್ ಮಾಡುದು ಹೇಳಿ? ಹೌದು. ಹಾಗಂತೇಳಿ ನಮ್ಗೆ ಹೊಟ್ಟೆಗೆ ತಿನ್ಲಿಕ್ಕೆ ಏನೂ ಇಲ್ಲ. ಹಾ, ಸಂಸಾರದ ಬಗ್ಗೆ ಕೇಳ್ತೀರಿ ಅಂತ ಆದ್ರೆ ಕಟ್ಟಿಕೊಂಡ ಹೆಂಡತಿ ಇಲ್ಲ, ಇಲ್ಲವೇ? ಹುಟ್ಟಿಕೊಂಡ ಮಕ್ಕಳಿಲ್ಲ. ಹೆಂಡತಿಲ್ಲ ಅಂತ ಹೇಳಿದ ಬಳಿಕ ಮಕ್ಕಳು? ಅದೌದು, ಹೆಂಡತಿ ಇಲ್ಲ ಅಂತ ಹೇಳಿದ ಮೇಲೆ ಮಕ್ಕಳು ಕೂಡ ಇಲ್ಲ. ಆದ್ರೂ ನಾನು ಹೇಳ್ಬೇಕಲ್ಲ. ಹಾಗೆ ಹಾಗೆ. ನೀನು ಕೇಳುವುದಕ್ಕಿಂತ ಮೊದಲೇ ಹೇಳು. ಹಾ, ಅಲ್ಲ, ಹೆಂಡತಿ ಮದುವೆಯಾಗಿ ಒಂದು ವೇಳೆ ಸತ್ತಿದ್ರೆ ಆಗ ಮಕ್ಕಳಿದ್ದು ಹಾಗಾಗುತ್ತದೆ. ಇಲ್ಲ, ಹೆಂಡತಿ ಕೂಡ ಇಲ್ಲ, ಮದುವೆ ಆಗಲಿಲ್ಲ, ಮಕ್ಕಳು ಕೂಡ ಇಲ್ಲ. ಸರಿ. ನನಗೆ ಒಮ್ಮೊಮ್ಮೆ ಯೋಚಿಸುವಾಗ ಅಳು ಬರ್ತದೆ. ಯಾಕೆ ಸ್ವಾಮಿ? ಹೊಟ್ಟೆಗೆ ತಿನ್ಲಿಕ್ಕಿಲ್ಲ. ಹಾ, ಹಾಗೆ ಎಲ್ಲರಲ್ಲಿ ಬೇಡಿ 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 ಇಲ್ಲಿವರೆಗೆ ಬಂದು ತಲುಪಿದೆನು. ಹೌದೇ? ಹೌದು. ಹಾ ಹಾ. ಇತ್ತೀಚೆಗೆ ಕೊಡುವವರು ಕೂಡ ಕಡಿಮೆ ಆಗಿದ್ದಾರೆ ನೋಡಿ, ಓಹೋ, ಅಲ್ವಾ? ಹೌದು ಹೌದು ಹೌದು. ಇಲ್ಲದಿದ್ರೆ ಈ ಮುದುಕ ಬಂದು ಇಲ್ಲಿ ಇಷ್ಟು ಮಾತಾಡುವಾಗ ಯಾರಾದ್ರೂ ಅವರು ತಿನ್ನುವುದನ್ನು ಬಿಟ್ಟು ನನಗಾದ್ರೂ ಸ್ವಲ್ಪ ತಂದು ಕೊಡಬೇಕಿತ್ತಲ್ಲ. ಅಲ್ಲ, ಅದಕ್ಕೆ ವ್ಯವಸ್ಥೆ ಬೇಕಾದ್ರೆ ನಾನು ಮಾಡುತ್ತೇನೆ, ಅಲ್ವಾ? ಹೌದು ಹೌದು. ಹಾಗಂತೇಳಿ ಇಲ್ಲಿವರೆಗೆ ಬಂದದ್ದು. ಸ್ವಾಮಿ, ಹಾ. ನೀವು ಇಲ್ಲೇ ಇರುವವರ? ನನಗೆ ಏನಾದ್ರೂ ನೀವು ಕೊಡಬೇಕು. ಅಲ್ಲ, ನಿಮಗೆ ಏನು ಬೇಕಾದರೂ ನಾನು ಖಂಡಿತವಾಗಿ ದೊರಕಿಸಿಕೊಡುತ್ತೇನೆ. ಹೌದು. ಹಾಗಂತೇಳಿ ನಾನು ಒಂದು ಕಡೆ ನಿಲ್ಲುವವ ಅಲ್ಲ. ಆ ಸಂಚಾರ ಮಾಡುತ್ತಲೇ ಇರುವ. ಹೌದು, ಬೇರೆ ಬೇರೆ ಕಡೆಗೆ ತಿರುಗಾಡ್ತಾ ಹೋಗುವವ. ನಿನ್ನೆ ಒಂದು ಕಡೆ, ಇವತ್ತೊಂದು ಕಡೆ, ನಾಳೆ ಒಂದು ಕಡೆ. ಹೌದೌದು. ನಾಳೆದ್ದು ಎಲ್ಲಿಂದ ನಿಘಂಟಿಲ್ಲ. ನಾಡಿದ್ದು ಆದ್ರೆ ಒಂದು ಕಡೆಯಲ್ಲಿ ಉಂಟು ಅಂತ ಹೇಳಿದ್ದಾರೆ ಊಟ. ಹೌದಾ? ನಾಳೆ ತಿನ್ನು ನಿಘಂಟು ಆಗ್ಲಿಲ್ಲ, ನೋಡ್ಬೇಕು. ಈಗ ಇಲ್ಲಿ ಮುಗಿಸಿ ಹೋಗುವುದು ಎಲ್ಲಿಗಂತ ಇಲ್ಲಿಂದ ಮುಂದೆ ಗೋಕುಲಕ್ಕೆ ಹೊರಟವನು. ಎಲ್ಲಿಗೆ? ಗೋಕುಲಕ್ಕೆ, ನಂದ ಗೋಕುಲಕ್ಕೆ ಹೊರಟಿದ್ದೀರಾ? ಹೌದು ಹೌದು. ಸ್ವಾಮಿ, ಒಂದು ಸಹಾಯವಾಗಬೇಕು. ವಿಪ್ರನೇ ಗೋಕುಲ ಕೋದರಿ ಎನಗೊಂದು ಪ್ರಕೃತಿ ಆದರೆ ನಾನಿದು ವಿಪ್ರನೆ ಗೋಕುಲ ಕೋದರ ಎನಗೊಂದು ನೀ ದಯದಿಂದ ನೀ ಮಾಡುವುದಾದರೆ ಉಪಕೃತಿ ನೀ ದಯದಿಂದ ನೀ ಮಾಡುವುದಾದರೆ ಮಗಯ್ಯ ನೀ ದಯದಿಂದ ಮಾಡುವುದಾದರೆ ಮಗಯ್ಯ ಆದರೆ ರಾದು ವಿಪ್ರದೇಯ ಹೋಗುವಂತಹ ಬ್ರಾಹ್ಮಣರು ನೀವು. ಹಾಗಾದ್ರೆ ಇಲ್ಲಿಂದ ನಾಳೆಗೆ ಹೋಗುವುದು ನೀವು ಗೋಕುಲವನ್ನು. ಹೌದು, ಇಲ್ಲಿ ಒಂದು ಸಲ ಎಲ್ಲ ಮುಗಿಸಿ ಯಾರೆಲ್ಲ ಅದಕ್ಕೆ ತಿನ್ಲಿಕ್ಕೆ ಕೊಡ್ತಾರೆ ಎಲ್ಲ ತಕೊಂಡು ಮತ್ತೆ ನಾಳೆ ಗೋಕುಲಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿ. ಸ್ವಾಮಿ, ಯಾರೆಲ್ಲ ಏನೇನು ಕೊಡ್ತಾರೆ ಎನ್ನುವ ಹಾಗೆ ನೀವು ಆಲೋಚಿಸಬೇಕು. ನಿಮಗೇನು ಬೇಕೆನ್ನುವುದನ್ನು ನನ್ನಲ್ಲಿ ಕೇಳಿದ್ರೆ ಎಲ್ಲವನ್ನೂ ನಾನು ದೊರಕಿಸಿಕೊಡುತ್ತೇನೆ. ಹಾಗಾದ್ರೆ ಸುಮ್ಮನೆ ಹೊತ್ತು ಮಾಡುದು ಯಾಕೆ? ಶುರು ಮಾಡಿ ನೀವು. ಸ್ವಾಮಿ, ಆದರೆ ನಿಮ್ಮಿಂದ ನನಗೊಂದು ಸಹಾಯವಾಗಬೇಕು. ನನ್ನಿಂದ? ಹೌದು ಹೌದು. ನಾನೇ ಯಾರ್ಯಾರ
ಅಲ್ಲಿ ಭಿಕ್ಷೆ ಬೇಡಿ ತಿನ್ನುವುದು ನಿನಗೆ ನನ್ನಿಂದ ಸಹಾಯವ? ನೀವು ಬ್ರಾಹ್ಮಣರು, ಬ್ರಾಹ್ಮಣೋತ್ತಮರು, ಹಾ, ಹಾ. ಖಂಡಿತವಾಗಿ ನಿಮ್ಮಿಂದ ನನಗೆ ಸಹಾಯವಾಗುವುದು ನಿಶ್ಚಿತ ಅದೇ ನಮ್ಮ ಜೀವನವೇ ಹಾಗೆ. ಹಾ. ಪರೋಪಕಾರಾರ್ಥ ಇದಂ ಶರೀರಂ ಅಲ್ವಾ? ಹೌದೌದು. ನಿಮಗಾಗಿ ಅಲ್ಲ, ಇತರೆ ಪರರಿಗಾಗಿಯೇ ನೀವು ದುಡಿಯುವರು. ಪರೋಪಕಾರ ಮಾಡಿ ಮಾಡಿ ನಮ್ದು ಇಲ್ಲಿವರೆಗೆ ಬಂದು ತಲುಪಿದ್ದು ಗೊತ್ತುಂಟ. ಸ್ವಾಮಿ, ಓ. ನೀವು ಹೋಗುತ್ತಿರುವುದು ಗೋಕುಲಕ್ಕಲ್ಲ, ಹೌದೌದು. ಅಲ್ಲಿ ನನ್ನ ಅಕ್ಕ ಇದ್ದಾಳೆ. ಹೌದಾ? ಹಾ, ರಾಧೆ. ವಾ, ರಾಜ. ಪರಿಚಯ ಉಂಟಾ? ಇಲ್ಲ. ಅದೇ ಓ ಹಾಗೆ ಹೇಳುವ ಉದ್ಗಾರ ನಿಮ್ಮದು. ಈಗ ನೀನು ಹೇಳಿದಲ್ಲ ನಿನ್ನ. ನಾ ಹೇಳಿದ್ದೆ ನಿಮಗೆ ಪರಿಚಯ ಇದ್ದವರ ಹಾಗೆ ಮಾಡ್ತೀರಿ ನೀವು. ಅಲ್ಲ, ನಮಗೆ ಒಂದು ಸಲ ಗೊತ್ತಾದ್ರೆ ಮತ್ತೆ ಪರಿಚಯ ಇದ್ದ ಹಾಗೆ ಏನು? ಹೌದಾ? ಹಾ. ರಾಧೆ ಹಾ. ನನ್ನ ಅಕ್ಕ, ಹಾ. ಕೃಷ್ಣನ ಹೆಂಡತಿ. ಹಾ. ಹಾ. ನೀವು ಗೋಕುಲಕ್ಕೆ ಹೋದ್ರೆ ಹಾ. ರಾಧೆಯ ಬಳಿಗೆ ಹೋಗಬೇಕು. ಹಾ, ಹಾ, ಹಾ. ನಿನ್ನ ತಂಗಿಯಾದಂತಹ ಚಂದ್ರಾವಳಿಗೆ ಹಾ. ನಿನ್ನನ್ನು ನೋಡಬೇಕೆನ್ನುವಂತಹ ಆಸೆಯಾಗಿದೆ, ಆದಷ್ಟು ಬೇಗ ನೀ ಬರಬೇಕು ಎನ್ನುವ ಹಾಗೆ ನೀವು ಹೇಳಬೇಕು. ಹಾ, ಹಾ. ಹಾ. ಸ್ವಾಮಿ, ಹಾ. ನಿಮಗೆ ಹೇಳೋದಕ್ಕೆ ಕಷ್ಟವಾದರೂ ಲೇಖನದಲ್ಲಿ ಬರೆದು ಕೊಡ್ತೀನಿ. ನಾನು ಬರೆದು ಕೊಟ್ಟರೆ ಆಗುವುದು. ಅಲ್ಲ, ನಮಗೆ ಒಂದೊಂದ್ಸಲ ಜೋರು ಹಸಿವಾದ್ರೆ ಮರೆತು ಹೋಗ್ತದೆ. ಹೌದೌದು. ನೋಡಿ, ಎಲ್ಲವನ್ನು ಇದರಲ್ಲಿ ಸವಿಸ್ತಾರವಾಗಿ ಬರೆದಿದ್ದೇನೆ. ಹೌದೌದು. ನಾನು ನೇರ ಅಲ್ಲಿ ನಂದಗೋಕಿಲಕ್ಕೆ ಹೋಗಿ ಹಾ. ಅಲ್ಲಿ ದ್ವಾರದಲ್ಲಿ ನಿಂತ್ಕೊಂಡು ಹಾ. ಓ ರಾಧಕ್ಕ, ಇದು ರಾಧಕ್ಕ. ನಿಮಗೊಂದು ಓಲ ಉಂಟು ಅಂತ ಕರೆದು ಹೇಳಿದ್ರೆ ಆಗ್ಲಿಕ್ಕಿಲ್ವಾ? ಬೇರೆಯವರು ಬಂದು ಕೇಳಿದ್ರೆ ಓ, ಬೇರೆ ಯಾರಿಗೂ ಗೊತ್ತಾಗಬಾರದು, ಯಾರಿಗೂ ಗೊತ್ತಾಗಬಾರ್ದು. ಅದರಲ್ಲೂ ಕೃಷ್ಣನಿಗಂತ ತಿಳಿಯಲೇಬಾರದು. ನೀವು ರಾಧೆಗೆ ಕೊಡಬೇಕು, ಈ ಓಲೆಯನ್ನು ರಾಧೆಗೆ ಕೊಂಡು ಹೋಗಿ ಒಪ್ಪಿಸಿಕೊಳ್ಳಿ. ಈಗ ಕೃಷ್ಣನಿಗೆ ಗೊತ್ತಾಗಬಾರ್ದು. ಗೊತ್ತಾಗಬಾರದು ಸ್ವಾಮಿ, ಅದೇ ಅವನಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಕಷ್ಟವಾಗುತ್ತದೆ. ಹೌದು, ಅಂದ್ರೆ ಅಷ್ಟು ರಹಸ್ಯವಾಗಿ ಆಗ್ಬೇಕು. ರಹಸ್ಯವಾದ ವಿಷಯವಿದು, ಕೃಷ್ಣನಿಗೆ ಗೊತ್ತಾಗ. ತಿಳಿಯಲೇಬಾರದು. ನೀವು ಹೋಗಿ ರಾಧೆಗೆ ಕೊಂಡು ಹೋಗಿ ಕೊಡಬೇಕು. ಒಂದು ಉಪಕಾರ ಮಾಡಿದ್ರೆ ಆಯ್ತು, ನಾನು ಮಾಡ್ತೇನೆ. ನೀವು ಏನು ಬೇಕು ಕೇಳಿ, ಎಲ್ಲ ಕೃಷ್ಣನಿಗೆ ಗೊತ್ತಾಗಬಾರದು. ರಾಧೆಗೆ ಕೊಡ್ಬೇಕು. ರಾಧೆಗೆ ಕೊಂಡು ಹೋಗಿ ಕೊಡಬೇಕು. ಆಯ್ತು, ಹಾಗಾದ್ರೆ ಏನು ಬೇಕು ನಿಮಗೆ? ನಾನು ಹೊರಡುದಾ? ಕೊಂಡು ಹೊರಡಬೇಕು. ನಿಮಗೆ ಬೇಕಾದ ವ್ಯವಸ್ಥೆ. ಅಲ್ಲ, ನನ್ಗೆ ಬೇಡ. ಅಲ್ಲ, ನನ್ಗೆ ಬೇಡ. ಅಲ್ಲ, ಅಲ್ಲ, ನನ್ಗೆ ಬೇಡ ಅಂತ. ಅಲ್ಲ, ನನ್ಗೆ ಬೇಡ ಅಂತ. ಆಯ್ತು, ನನ್ಗೆ ಬೇಡ ಅಂತ. ಅರ್ಥ ಆಯ್ತು. ಇದು ಈಗ ಇಷ್ಟು ಇಷ್ಟೇ ಅಲ್ಲ, ಈಗ ಇಷ್ಟು. ಹೋಗಿ ಬಂದ ಬಳಿಕ ಇನ್ನು ಇಷ್ಟು ಕೊಡ್ತೇನೆ. ಹೋಗಿ ಬಂದ ಮೇಲೆ ಉಂಟಾ? ಹೌದು ಹೌದು, ಬನ್ನಿ ಬನ್ನಿ, ಮೃಷ್ಟಾನ್ನ ಭೋಜನ. ಅಲ್ಲ, ಈ ರಹಸ್ಯದ ವಿಷಯದಲ್ಲೆಲ್ಲ ಒಂದೊಂದು ಸಲ ಸಮಸ್ಯೆ ಆಗುದು ಅದೇ. ಏನದು? ನೀವು ಇಷ್ಟುಂಟು ಬರುವಾಗ ಬೇಕಾದಷ್ಟು ಕೊಡ್ತೇನೆ ಅಂತ ಹೇಳಿ ಕಳಿಸ್ತೀರಿ. ಅಲ್ಲಿ ತಪ್ಪಿ ಅವನಿಗೆಂತಾದ್ರೂ ಗೊತ್ತಾಗಿ ಎಲ್ಲರ ಕೈಗೆ ಸಿಕ್ಕಿ ಎಲ್ಲರೂ ಸೇರಿಸಿ ಕೊಡ್ತಾರಂತ ಹೆದರಿಕೆ ಆಗುತ್ತೆ. ಸೇರಿಸಿಕೊಟ್ರೆ ನಿಮಗೆ ಹೆಚ್ಚಾಗುದಿಲ್ಲ. ಎಂತದ್ದು ಎಟ್ಟು ಕೊಟ್ರೆ ಅದು ನಿಮ್ಮ ಕೈಯಲ್ಲಿರುವುದು. ಗೊತ್ತಾಗದ ಹಾಗೆ ರಹಸ್ಯವಾಗಿ ಮುಟ್ಟಿ ನನಗೆ ಆಗುತ್ತದೆ. ಓಡ್ಲಿಕ್ಕೂ ಕೂಡುವುದಿಲ್ಲ. ಅದಕ್ಕೆ ನಿಮ್ಮಲ್ಲೇ ಕೊಟ್ಟದ್ದು. ಆಯ್ತು, ನಾನು ಹೋಗಿ ಬರ್ತೇನೆ. ಭೋಜನದ ವ್ಯವಸ್ಥೆ ಉಂಟು. ಹಾ. ಹೀಗೆ ಬನ್ನಿ. ಹೊರಗೆ ನಿಂದು ರಂಗ ಹರುಷದಿಂದ ನೋಡುತ್ತಿರುವ ಸಮಯದೊಳಗ ತೆರಳಲು ಕಂಡಾಗ ಕೃಷ್ಣ ಮನೆಗೆ ಕೆರೆದು ಪರಿಮಳವರಿವರ ಗಮನವಗೆ ನಡು ಬಾಗಿದೆ, ಕೆಮ್ಮು ಮತ್ತೆ ಮತ್ತೆ ಬರ್ತಾ ಉಂಟು. ಅದು ಹಾಗೆ ಪ್ರಾಯ ಹೋದ್ಮೇಲೆ ಹಾಗೆ. ಸ್ವರ ಒಳ್ಳೇದುಂಟು. ಹೌದೌದು. ಇದು ಮನೆಯೊಳಗೆ ನಾನಿದ್ದೆ, ಬಾಗಿಲ ಬಳಿ ಬರುವಾಗ ಹೂವ ರಾಜಬೀದಿಯಲ್ಲಿ ಬಾಗಿದ ನೀವು ಹುಬ್ಬಿನ ಮೇಲೆ ಕೈ ಇರಿಸಿ ಏನೋ ಹುಡುಕಿದವರ ಹಾಗೆ ಹೌದೌದು. ನೋಡುತ್ತಾ ಸಾಗುತ್ತಿರುವುದನ್ನು ಕಂಡೆ. ಹೌದೌದು. ಹುಡುಕುವಲ್ಲಿ ಉತ್ಸಾಹ ಉಂಟು, ಬೇಸಿದ್ದು ಕಾಣುವುದಿಲ್ಲ. ನಾನು ಆಗ ನಿಮ್ಮ ಕಷ್ಟ ಕಂಡು ಬಂದದ್ದು ನಾನು. ಏನು ಹುಡುಕುತ್ತೀರಿ ಅಂತ? ನಾನು ಅದೇ ಯಾವುದು? ನಂದಗೋಕುಲದಲ್ಲಿ ರಾಧಮ್ಮನವರ ಮನೆ ಹುಡುಕುವುದು. ಅದ್ಯಾಕೆ? ಯಾಕೆ? ಇಲ್ಲಿ ರಾಧಾ ವಿಲಾಸ ಅಂತ ಹೇಳಿದ್ರೆ ಅಲ್ಲಿ ರಾಧಾ ವಿಲಾಸವ ರಾಮವಿಲಾಸವ ಎಂತದ್ದು? ಮನೆ ಅದ ರಾಧಾ ವಿಲಾಸ, ಅದು ಕೃಷ್ಣ ವಿಲಾಸದ ಪಕ್ಕದಲ್ಲಿ. ಇಲ್ಲಿ 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 ಬಾ. ಎಂತದ್ದು? ಇಲ್ಲಿ ಬಾ. ಭಾರಿ ಗುಟ್ಟಿದ್ದ ವಿಷಯ. ಹೌದೌದೌದು. ಒಬ್ಬೆ ಸ್ವಲ್ಪ ಜೋರು ಮಾತಾಡು ಮಾರೆ.
ಎಂತದ್ದು ನಾನು ಪ್ರಾಯದವನು ಇಷ್ಟು ಮಾತಾಡ್ತೇನೆ ನಿನಗೆ ಸ್ವರ ಇಲ್ಲ. ಹುಟ್ಟಿನ ವಿಷಯ ಅಲ್ವ? ದೊಡ್ಡ ದೊಡ್ಡ ವಿಷಯ ದೊಡ್ಡ ಮಾತಾಡೋದು 4 ಮಂದಿ ಕೇಳಿದ್ರೆ ಯಾರಿಗೂ ಕೇಳಿಸದಾಗೆ ಮಾತಾಡುದ ಸ್ವಲ್ಪ. ಇದು ಎಂತದ್ದು? ಅದು ಗುಟ್ಟೆಂತದ್ದು ಅಂತ ಹೇಳಿದ್ರೆ ನಾನು ಇಲ್ಲಿಂದ ಬಂದದ್ದಲ್ಲ, ಅದೇ ಮುಖ ನೋಡೋ ಗೊತ್ತಾಯ್ತು. ಸಿಂಧು ಗ್ರಾಮದಿಂದ ಬಂದದ್ದು. ಸಿಂಧು ಗ್ರಾಮದಿಂದ? ಬೇಡ, ಸಿಂಧು ಗ್ರಾಮದಿಂದ ಬಂದದ್ದು. ಅಲ್ಲಿಂದ ಬಂದದ್ದ? ಹೌದೌದು. ಯಾಕೆ ಒಂದು ದೀಪಾಯದಲ್ಲಿ? ಸಿಂಧು ಗ್ರಾಮದಲ್ಲಿ ಚಂದ್ರಾವಳಿ ಅಂತ ಒಬ್ಬಳಿದ್ದಾಳ. ಇದ್ದಾಳ? ಚಂದ್ರಾವಳಿ. ಚಂದ್ರಾವಳಿಯ? ಮೆಲ್ಲ ಮೆಲ್ಲ. ಚಂದ್ರಾವಳಿ. ಅವಳು ನನ್ನನ್ನು ಕರೆದು ಹೇಳಿದ್ರು. ಏನು ಹೇಳಿದ್ರು? ನೇರ ಇಲ್ಲಿ ಬಂದು ರಾಧಮ್ಮ ಅಂತ ಇದ್ದಾರಂತೆ ಇದ್ರೆ ಅವರಲ್ಲಿ ಅವರನ್ನು ಕಾಣಲಿಕ್ಕೆ ಮನಸ್ಸಾಗಿದೆ, ನೀವು ಅಲ್ಲಿಗೆ ಬರಬೇಕು ಅಂತ ಹೇಳಿ ಕಳಿಸಿದ್ರು. ಬಾಯಿ ಅಲ್ಲ, ಬಾಯಿ ಮಾತ ಅಲ್ಲ, ಇನ್ನೊಂದು ಉಂಟು, ಓಲೆ ಉಂಟು. ಅದಕ್ಕೋಸ್ಕರ ನಾನು ಕೇಳುದು. ರಾಧಮ್ಮ ಇದ್ರೆ ನಾನು ಅವರಲ್ಲಿ ಮಾತಾಡ್ತೇನೆ. ಇದು ಬ್ರಾಹ್ಮಣರೇ ಮನೆ ಇದುವೆ? ಮನೆ ಇದ್ವೆ, ನಮ್ಮ ಮನೆ. ಅವರೆಲ್ಲಿದ್ದಾರೆ? ಅವರು ಇಲ್ಲಿಲ್ಲ. ಇಲ್ಲಿಲ್ವಾ? ಇಲ್ಲಿಲ್ಲ. ಎಲ್ಲಿ ಹೋಗಿದ್ದಾರೆ? ಅವಳು 2 ದಿವಸ ಆಯ್ತು ಹೋಗಿ. ಹೌದಾ? ಹೌದಪ್ಪ, 2 ದಿವಸ ಆಯ್ತಾ? ಅವಳನ್ನು ನೋಡಬೇಕು ಅಂತ ಹೋಗಿ 2 ದಿವಸ ಆಯ್ತು. ಹೌದಾ? ಇನ್ನೊಂದು ವಿಷಯ ಉಂಟು. ಎಂತದ್ದು? ಅವರು ಓಲೆ ಕೊಟ್ಟಿದ್ದಾರೆ, ತುಂಬಾ ರಹಸ್ಯವಾದ ವಿಷಯ. ಬೇರೆ ಯಾರಿಗೂ ಗೊತ್ತಾದ್ರೂ ಪರವಾಗಿಲ್ಲ. ಇಲ್ಲೊಬ್ಬ ಕೃಷ್ಣ ಅಂತ ಒಬ್ಬ ಇದ್ದಾನ, ಅವನಿಗೆ ವಿಷಯ ಗೊತ್ತಾಗಬಾರ್ದು. ಅದಕ್ಕೆ ಗೊತ್ತಾಗಬಾರ್ದು. ಅವನಿಗೆ ಗೊತ್ತಾಗಬಾರ್ದು. ಅವ ಸ್ವಲ್ಪ ಜನ ಅರೆಪಚ್ಚ ಅಂತ. ಅದೆಂತದ್ದು ಅರೆಪಚ್ಚ ಅಂದ್ರೆ? ಸ್ವಲ್ಪ ಅವಳ ಪಾಲಿಗೆ ಹಾಗೆ. ಹೌದು, ಅವಳೇ ಹೇಳಿ. ಮತ್ತೆ ಅವ ಕೃಷ್ಣ ಇದ್ದಾನ, ಇದ್ದಾನೆ. ಅವ ದೊಡ್ಡ ಹೆಣ್ಣು ಹುಚ್ಚ. ಯಾರು ಹೇಳಿದ್ದು? ಹೌದು. ಯಾರು ಹೇಳಿದ್ದು? ಹೌದು. ಯಾರು ಹೇಳಿದ್ದು? ಆ ಊರಲ್ಲಿ ಹಾಗೆ ಹೇಳ್ತಾರೆ. ಊರಲ್ಲೆಲ್ಲ ಹೇಳ್ತಾ ಇದ್ದಾರೆ. ಹೇಳಿ ಹೇಳಿ. ಒಂದು ಕಂಬಕ್ಕೆ ಸೀರೆ ಸುತ್ತಿಸಿದ್ರು ಕೂಡ ಬಿಡುವುದಿಲ್ಲ ಅಂತ ಅವ. ಹೌದು, ಮತ್ತೆ ಕಂಬಕ್ಕೆ ಯಾಕೆ ಸುತ್ತಿಸುದು? ಕಂಬಕ್ಕೆ ಸುತ್ತಿಸುದು ಅಲ್ಲ, ಅವ ಹಾಗೆ ಅಂತ. ಅದು ಹೆಣ್ಣು ಅಂತ ನೋಡುವವನು ಅಂತ. ನಾನು ನಿನ್ನಲ್ಲಿ ಮಾತ್ರ ಹೇಳ್ತೀನಿ, ಇನ್ನು ಕೃಷ್ಣನಲ್ಲಿ ತಪ್ಪಿ ಕೂಡ ಹೇಳ್ಬೇಡ. ಬೇಡ ಬೇಡ ಬೇಡ, ಹೇಳಲಿಕ್ಕಿಲ್ಲ. ಗೊತ್ತಾಗಬಾರ್ದು, ಕೃಷ್ಣನಿಗೆ ಗೊತ್ತಾಗಬಾರ್ದು. ಈಗ ಇದು ಓಲೆ ಉಂಟು, ಈ ಓಲೆ ಕೊಡ್ಲಿಕ್ಕೆ ಹೇಳಿದ್ದಾರೆ. ಅದು ನಾನು ಕೊಡ್ತೇನೆ, ನಾನು ಅವಳಿಗೆ ಕೊಡ್ತೇನೆ ಅಂತ. ನೀವು ಕೊಡ್ತೀರಾ? ಹೌದು. ಈಗ ಅಲ್ಲಿ ಮನೆಯೊಳಗೆ ಇಲ್ಲದೆ ಇರುವ ಕಾರಣ ಮತ್ತೆ ಇನ್ಯಾವಾಗ ಕೊಡುದು? ಈಗ ನಿಮಗೆ ಬಂದವರಿಗೆ ಹೊತ್ತಾಗೋದಿಲ್ವ? ಹೌದೌದು. ಬೇಗ ಹೋಗ್ಬೇಡುವ? ನಿನಗೆ ಕೃಷ್ಣ ಯಾರು ಅಂತ ಗೊತ್ತುಂಟಾ? ಗೊತ್ತುಂಟು. ನಿನಗೆ ಗೊತ್ತುಂಟು? ನನಗೆ ಗೊತ್ತುಂಟು. ನನಗೆ ಕೃಷ್ಣ ಯಾರು ಅಂತ ಗೊತ್ತಿಲ್ಲ. ಕೃಷ್ಣನಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಹೌದಾ? ಹೌದು. ಈ ಕೃಷ್ಣ ಹೇಗೆ? ಕೃಷ್ಣನಿಗೆ ಗೊತ್ತಾಗದಾಗಿ ಈ ಓಲೆಯನ್ನು ಅವರಿಗೆ ಕೊಡ್ಬೇಕು. ಸರಿ, ವಿಷಯ ಇರುದಲ್ಲಿ ಒಳ್ಳೇದಾಯ್ತು. ನೀವು ನನ್ನಲ್ಲಿ ಹೇಳಿದ್ದು ಒಳ್ಳೇದಾಯ್ತು. ತಪ್ಪಿ ಕೂಡ ಕೃಷ್ಣನಿಗೆ ಗೊತ್ತಾಗಬಾರ್ದು. ಬೇಡ, ಇಲ್ಲಿ ಕೊಡಿ. ಇದು ನಾನು ಅವಳಿಗೆ ಕೊಡ್ತೇನೆ. ಈಗ ಇಷ್ಟೆಲ್ಲ ಪರಿಚಯ ಆದ ಮೇಲೆ ನಾನು ಯಾರು ಅಂತ ನಿಮಗೆ ಗೊತ್ತಾಗುವುದೇ ಬೇಡುವ? ಅಲ್ಲ, ನೀನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗುವುದೇ ಬೇಡುವ? ನೀನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನೇ ಕೃಷ್ಣ. ಹೇಗೆ? ನಿಮಗೆ ಏನಾಯ್ತು? ನೀನು ಅದನ್ನು ಶುರುವಿಗೆ ಹೇಳುದಲ್ಲ ಪುಣ್ಯಾತ್ಮ. ಹೌದು, ನನಗೆ ಓಡುವ ಅಂತ ಹೇಳಿದ್ರು ಓಡ್ಲಿಕ್ಕೂ ಕೂಡ ಕೂಡ್ತಾ ಇಲ್ಲ ಪುಣ್ಯಾತ್ಮ. ನನಗದು ಗೊತ್ತಿದ್ದೆ ಅಲ್ವ ಕೊನೆಗೆ ಹೇಳಿದ್ದು? ನೀನೇ ಕೃಷ್ಣ ಅಂತ ಮೊದಲೇ ಹೇಳಲಿಕ್ಕೆ ಅಲ್ಲ ನಿನಗೆ. ನೀವು ಕೇಳಿದ್ರಾ? ನೀನು ಯಾರು ಅಂತ ಕೇಳಿದ್ರ? ನೀವು ಮೊದಲಿಂದ ಕೇಳಿದ್ರು ರಾಧಮ್ಮನ ಮನೆಯಲ್ಲಿ. ನನಗೆ ಕೃಷ್ಣ ಯಾರು ಅಂತ ಗೊತ್ತಿಲ್ಲ, ನೀನೇ ಕೃಷ್ಣ ಅಂತ ನನಗೆ ಗೊತ್ತಾಗ್ಬೇಕು ಪುಣ್ಯಾತ್ಮ. ನೀನು ಯಾರು ಅಂತ ಮೊದಲೇ ಕೇಳಿದ್ರೆ ಹೇಳ್ತಿದ್ದೆ. ಇದು ನಿನಗೆ ಗೊತ್ತಾಗಬಾರ್ದು, ಇಷ್ಟು ವಿಷಯ ಎಲ್ಲ ಗೊತ್ತಾಗಬಾರ್ದು. ಈಗಲೂ ಗೊತ್ತಾಗಲಿಲ್ಲ. ಇಲ್ಲ, ನಾನು ಹೇಳಿದ್ದನ್ನಿಂದ ಕೊಡು. ಹೇಳಿದ್ದನ್ನು ಹಿಂದೆ ಕೊಡುದು ಹೇಗೆ? ನನಗೆ ಬಾಯಿಯಿಂದ ಮಾತು ಹೊರ ಬಂದಾಯ್ತಲ್ಲ. ಈಗೆಲ್ಲ ಸೇರಿಸಿ ನನಗೆ ಕೊಡ್ತಾರೆ. ಈಗ ಹೇಳಿ, ಹಾಗೇನು ಆಗುವುದಿಲ್ಲ. ನೀವೇನು ಯೋಚನೆ ಮಾಡಬೇಡಿ. ಈ ಓಲೆಯನ್ನು ರಾಧೆಗೆ ನಾನು ಕೊಡ್ತೇನೆ. ನಿನ್ನದು ಕೆಲವೆಲ್ಲ ಹೇಳಿದ್ದಾರೆ ಪುಣ್ಯಾತ್ಮ. ಏನು ಹೇಳಿದ್ದಾರೆ? ಕೆಲವೆಲ್ಲ ನಿನ್ನ ಸಂದೇಶವೋ? ಇಲ್ಲ ಇಲ್ಲ, ಮತ್ತೆ ಕೆಲವೆಲ್ಲ ಹೇಳಿದ್ದಾರೆ. ಏನು? ನೀನು ವಾಟೆ ಹಿಡ್ಕೊಂಡು ಕಡುಪಿನಲ್ಲಿ ಕೂತ್ಕೊಂಡು ಓಟೆ ಬಡ್ಕು. ಹಾಗಲ್ಲ, ಅದು ಬಿದಿರ ಓಟೆಯನ್ನು ಹಿಡಿದು. ಹೌದೌದು. ಅದರಲ್ಲಿ ಏಳು ತೂತು ಮಾಡಿ. ಹೌದೌದು. ಎಲ್ಲಾದ್ರೂ ಹುಲ್ಲು ಹಾಸಿನ. ಹೌದೌದು. ಅದರಲ್ಲಿ ಕುಳಿತು ಎಲ್ಲ ಹೆಣ್ಮಕ್ಳನ್ನೆಲ್ಲ ಮರಳು ಮಾಡ್ತೀನಿ ಅಂತ ಹೇಳಿ ಯಾರಪ್ಪ. ಈ ಪ್ರಸಂಗದಲ್ಲಿ ಅದು ಒಂದು ನಿಲ್ಲಿಸು ಪುಣ್ಯಾತ್ಮ, ನನಗೋಸ್ಕರ. ಯಾಕಂತ ಹೇಳಿದ್ರೆ ಇದನ್ನು ನಾನು ಹಿಡ್ಕೊಂಡು ಬಂದದ್ದು. ನಾನು ಈ ಪ್ರಸಂಗದಲ್ಲಿ ಹೇಳುವವರ ಬಾಯಿ ಮುಚ್ಚಿಸಬೇಕು ಅಂತ ಇದ್ದೇನೆ, ಅಥವಾ ಹೇಳಿದವರ ಬಾಯಿ ಮುಚ್ಚಿಸಬೇಕು ಅಂತ ಇದ್ದೇನೆ. ಆದ್ರಿಂದ ಈಗ ಯೋಚನೆ ಮಾಡಬೇಡಿ. ಅಲ್ಲಲ್ಲ, ಇದರಲ್ಲಿ ಒಂದು ನನ್ನ ಮರ್ಯಾದೆಯ ಪ್ರಶ್ನೆ. ನಿಮ್ಮ ಹೆಸರು ಬರುವುದಿಲ್ಲ ಅಂತ. ನನ್ನ ತಪ್ಪಿಗಳ ಬರಬಾರ್ದು. ನೀವು ಅಲ್ಲೇ ಕೊಟ್ಟಿದ್ದೀರಿ ಅಂತ ಹೇಳಿ. ಅಲ್ಲ, ನೀನಿನ್ನ ಅಲ್ಲಿಗೆ ಹೋಗಿ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಮಾಡಬೇಡ. ಅದಕ್ಕೆ ನಿಮಗೊಂದು ದಾರಿ ಹೇಳ್ತೇನೆ. ನಾನು ಅಪರೂಪಕ್ಕೆ ಬಂದದ್ದು ಇಲ್ಲಿವರೆಗೆ. ನಿಮಗೊಂದು ದಾರಿ ಹೇಳ್ತೇನೆ. ನಿಮ್ಮಲ್ಲಿ ಏನು ಹೇಳಿಕೆ ಆದ್ದು?
ಅದನ್ನು ಅವರಿಗೆ ಕೊಡ್ಲಿಕ್ಕೆ ಕೊಡಬೇಕು ಅಂತ ಕೊಟ್ಟು ಬಾ ಅಂತ ಹೇಳಿಲ್ವಲ್ಲ. ಇಲ್ಲ ನೀವು ಹೋಗ್ಬೇಡಿ, ನೀನು ಬಾರಿ ಶಾಪಿಂಗ್ ಬಾರೆ. ಅಷ್ಟೇ ಇರುವುದು. ನೋಡಿದಾಗ ಆಯ್ತು ಆಯ್ತು, ಹೋಗುದಾ? ನಾನು ಬರುದು ಹಾಗಾದ್ರೆ. ಬಾ ಬನ್ನಿ. ಬರುವುದ ಅದೇ ಅನುಮಾನ ಬೇಕಾದ್ರೆ ಬರುದು. ಹಾಗಾದ್ರೆ ಎಂತದ್ದು ಉಂಟಿಗೆ ಬೇಕು ಅಂತ. ಹೋಗಿ ಬರುವುದಾ ಅಂತ. ಹೋಗಿ ಬನ್ನಿ ಸ್ವಾಮಿ. ಅಲ್ಲ ಇಷ್ಟೆಲ್ಲ ಆದ್ಮೇಲೆ ಎಂತದ್ದು ಕೊಡ್ಲಿಕ್ಕೆ ಅಂತಿಲ್ವಾ? ಏನು ಬೇಕು? ಊಟ ಉಂಟ? ಊಟ ಬೇಕಷ್ಟು. ಅಡಿಗೆ ಯಾರು ಮಾಡಿದ್ದು? ಬ್ರಾಹ್ಮಣರು. ಹೌದಾ? ಹೌದೌದು, ಒಳಗುಂಟು. ಊಟ ಮಾಡ್ತೀರಾ? ಹೌದೌದು, ಸಂತೋಷವಾಗಿ ಉಂಡು ಹೋಗಿ. ನನಗೆ ದಕ್ಷಿಣೆಯೂ ಸಿಗ್ತದೆ. ನನಗೆ ಯಾರಲ್ಲಿ ಕೊಟ್ಟೆ ಸತ್ಯ ಕೇಳಿ ಅಭ್ಯಾಸ ಇಲ್ಲ. ನಾವೇ ಕೇಳಬೇಕಾಗಿತ್ತು. ಗೊತ್ತಾಯ್ತು ಊಟ ಮಾಡ್ತೀರಾ ಅಂತ. ಆದ್ರೆ ಕೊಟ್ರೆ ತಗೊಳ್ಳದೆ ಬಿಡುದು. ನೀವೇನು ಯೋಚನೆ ಮಾಡಬೇಡಿ. ನೀವೊಂದು ಸ್ವಸ್ತಿ ಅಸ್ತು ಅಂತ ಹೇಳಿ ನಮಗೆ ಸಂತೋಷವಾಗ್ತದೆ. ಬೇಕಾದಷ್ಟು ಕಾಣಿಕೆ ಉಡುಗೊರೆಗಳನ್ನು ನಮ್ಮ ಭಂಡಾರಿಗಳು ಕೊಡ್ತಾರೆ. ಉಣ್ಣು ಮತ್ತೆ ಬರಬೇಡಿ. ನೀವು ಊಟ ಯಾವುದ್ರಲ್ಲಿ ಮಾಡುದು? ಎಲೆಯಲ್ಲಿ ಅಲ್ಲ, ಇದ್ರೆ ಕೈಯಲ್ಲಿ. ತಿನ್ನೋದು ಯಾವುದ್ರಲ್ಲಿ ಅಂತಲ್ಲ, ಕೈ ತಯಾರಿಸುವುದು ಹೇಗೆ ಅಂತ. ಒಲೆಯಲ್ಲಿ, ಪಾತ್ರೆಯಲ್ಲಿ. ಹೌದು, ಪಾತ್ರೆಗೆ ಎಂತದನ್ನು ಹಾಕಿ ತಯಾರಿಸುವುದು ಅಂತ. ಪಾತ್ರೆಗೆ ನೀರು ಹಾಕುದು, ಮತ್ತೆಂತದ? ನೀರು ಬೇಡ. ಮತ್ತೆ ಬೆಂಕಿಯ ಅನ್ನ ಆಗ್ಲಿಕ್ಕೆ ಎಂತದ್ದು ಹಾಕ್ತೀರಿ? ಅನ್ನ ಹಾಕೋದಕ್ಕೆ ಭತ್ತ ಹಾಕುದು, ಅದೇ ಅಕ್ಕಿ ಹಾಕುದು. ಉಂಟಾ? ಉಂಟು. ಅಕ್ಕಿ ಉಂಟಾ? ಅಕ್ಕಿ ಬೇಕಷ್ಟು. ನಾವು ವ್ಯವಸಾಯಿಗಳಲ್ವಾ? ಹೆಚ್ಚು ಬೇಡ. ಮತ್ತೆ ಹೆಚ್ಚು ಬೇಡ, ಒಂದು 4 ಮೂಟೆ ಸಾಕು. 4 ಮೂಟೆ. ನೀವು 8 ಮೂಟೆ ಬೇಕಿದ್ರೆ ಕೊಂಡೋಗಿ ಕೊಡೋಣ. ಅಷ್ಟೇ ಸಾಕು. ಕೊಡ್ಲಿಕ್ಕೆ ಜನ ಬೇಕಾ? ಬೇಕು ಬೇಕು. ಆಯ್ತು, ಅದು ಕೊಡು. ಜನ ಕೊಡು. ಆಯ್ತು, ಸರಿ. ಒಳ್ಳೆಯದು. ನೀವು ಮತ್ತೊಮ್ಮೆ ಯಾವತ್ತಾದ್ರೂ ಬನ್ನೇನು. ಹೋಗ್ಲಿ. ನೀವು ಅನ್ನಕ್ಕೆ ಒಟ್ಟಿಗೆ ಪದಾರ್ಥ ಮಾಡ್ತೀರಾ? ಮಾಡ್ತೇವೆ. ಪದಾರ್ಥಕ್ಕೆ ಮೆಣಸು ಹಾಕ್ತೀರಾ? ಮಾಡ್ತೇವೆ. ಒಂದು 2 ಮೂಟೆ ಕೊಡಿ ಅಲ್ಲ. ಸಂತೋಷವಾಗಿ ಕೊಡೋಣ. ಅಲ್ಲ, ನೀವು ನನ್ನಲ್ಲಿ ಎಂಥದ್ದು ಇಲ್ಲ, ಸುಧಾರಿಸಬೇಕು. ನೀವು ಹಾಗೆಲ್ಲ ಕಣ್ಣೀರು ಹಾಕೋದು ಯಾಕೆ? ನೀವು ಓಲೆ ಕೊಟ್ಟಿದ್ದೀರಂತ ಎಷ್ಟು ಕೊಡ್ಲಿಕ್ಕೆ ಆಗುದಿಲ್ಲ. 4 ಮೂಟೆ ಅಕ್ಕಿ ಕೊಂಡೋಗೋದು, ಒಂದು 2 ಮೂಟೆ ಆದ್ರೂ ಮೆಣಸು ಬೇಡವಾ? ಬೇಕು ಬೇಕು ಬೇಕು. ನೀವೊಂದು 2 ಮೂಟೆ ಮೆಣಸು ತಿನ್ನುವರಾಗಿದ್ದೀರಿ. ಅಲ್ಲ, ಒಟ್ಟಿಗೆ 4 ಮೂಟೆ ಮುಖ್ಯವಾಗ. ಆಯ್ತು ಆಯ್ತು ಆಯ್ತು. ಮನೆಯಲ್ಲಿ 16 ಮಂದಿ ಇರುವಾಗ ಬೇಕಾಗ್ತದೆ. ಹೌದು, ಒಳ್ಳೆಯದು. ಇಲ್ಲ, ಯಾರು ಇಲ್ಲ ನನಗೆ. ಅಕ್ಕಿ ಮೆಣಸು ಆಯ್ತು. ಸರಿ, ಆಯ್ತು. ಹಾಗೆ ಇದು ಎಂಥದ್ದು? ನೀವು ಇಲ್ಲಿ ವೈನುಗಾರಿಕೆ ಮಾಡ್ತೀರಾ? ಎಂಥದ್ದು? ವೈನುಗಾರಿಕೆ. ಅದು ವಕಾರ ತೆಗಿಬೇಕು, ಹಕಾರ ಹಾಕಬೇಕದು. ಅಂದ್ರೆ ಹೈನುಗಾರಿಕೆ. ಓ, ವೈನು ಬೇಡ. ಹೈನು. ವೈನು ಹೈನು. ಹೈನು ಉಂಟಾ? ಉಂಟು. ನಾವು ಗೋಪಾಲಕರು. ಹೌದು. ಅದೇ ಪ್ರಧಾನ. ದನ ಉಂಟಾ? ಉಂಟು. ಉಂಟಾ? ಹಸು 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 ಕೊಡ್ತೀರಾ? ಹಸು ಕೊಡೋಣ. ಕೊಡುವ ಕ್ರಮ ಉಂಟಾ? ಉಂಟು ಉಂಟು. ಬರೀ ಹಸು ಕೊಡುವುದಿಲ್ಲ, ಕರು ಕೊಡ್ತೇವೆ. ಎಲ್ಲ ಕೊಡಿ. ಒಟ್ಟಿಗೆ ಅದನ್ನ ಇಲ್ಲಿಂದ ಅಲ್ಲಿಗೆ ಕೊಂಡೋಗ್ಲಿಕ್ಕೆ ನನಗೆ ಕಷ್ಟ ಆಗ್ತದಲ್ಲ. 2 ಆಳು ಕಳಿಸೋಣ. ಅಲ್ಲ, ಒಂದು ಗಾಡಿ ಕಳಿಸಿದ್ರೆ ಸಾಕು. ಓ, ಎತ್ತಿನ ಗಾಡಿ ಅದಿತ್ತಲ್ವ? ಹೌದು. ಸರಿ, ಅದು ಕಳಿಸಿ. ಗಾಡಿ ನನಗೆ ಓಡಿಸ್ಲಿಕ್ಕೆ ಬರುವುದಿಲ್ಲ. ಆಳು ಕೊಡುವ. ಆಳು ಕೊಡುವ. ಹೌದು, ಒಂದು ಜನ ಕಳಿಸಿ. ಗಾಡಿ ಓಡಿಸುವವರಿದ್ದಾರೆ. ಅಲ್ಲಿಗೆ ಮುಟ್ಟಿದ ಮೇಲೆ ಸಂದೇಶ ಜನ ಹಿಂದೆ ಕಳಿಸ್ತಾರೆ. ಆದೀತು. ಗಾಡಿ ನನಗೆ ಇರಲಿ. ಆದೀತು ಆದೀತು. ಜನ ಬರಲಿ. ನೀವು ಇನ್ನೊಂದು ಮನೆಯಿಂದ ಹೊರಲಿಕ್ಕಾದ್ರೂ ಬೇಕಾಗ್ತದೆ. ಇದೊಂದು ನನ್ನ ಮರ್ಯಾದೆ ಉಳಿಸು. ಆಯ್ತು ಸ್ವಾಮಿ ಬ್ರಾಹ್ಮಣರೇ. ತಪ್ಪಿ ಕೂಡ ಇನ್ನು ನಿನ್ನ ಬುದ್ಧಿಯನ್ನು ತೋರಿಸಿ ನನ್ನ ಮರ್ಯಾದೆ ಕಡಿಬೇಡ ಮಾಡ. ನಿಮ್ಮ ಮುಂದೆಯಾ? ಒಂದು ಈ ಪ್ರಸಂಗದಲ್ಲಿ ಅದು ಈ ಮುದುಕರ ಮುಂದೆಯಾ? ಆಯ್ತು. ಬ್ರಾಹ್ಮಣರು ಹೋದ್ರೋ ಇಲ್ಲೋ? ಹೋದ್ರು. ಓಲೆಯಲ್ಲಿ ಎನ್ನುವ ಹಾಗೆ ಮೆಲ್ಲನೆ ತೆರೆದು 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 ನಾವು ಹಾಕಿದ ಕಾಲಕ್ಕೆ ವಿಷಯ ನಮಗೆ ಅನುಕೂಲಕರವಾಗಿ ಉಂಟು. ಏನು ಅಂತ ಕೇಳಿದ್ರೆ, ಇಲ್ಲಿಂದ ನನ್ನಿಂದ ಮಾತಾಡಿ ಹೋದವಳು ಹೋದು ತನ್ನ ಪತಿಗ್ರಹಕ್ಕೆ ಅಕ್ಕನನ್ನು ನೋಡಬೇಕು ಎನ್ನುವಂತ ಅಭಿಲಾಷೆ ಉಂಟು. ಬಂದ್ರೆ ಹೀಗಾಗ್ತದೆ. ಹಾಗಲ್ಲ, ಅಕ್ಕ ನೀನೇ ಈ ಕಡೆಗೆ ಬರಬೇಕು ಅಂತ ಹೇಳಿ ಬೇಕಲ್ವ. ನಾನೊಂದು ತಿಂಗಳ ಅವಧಿ ಹೇಳಿದ್ದೆ. ಕಾರ್ಯ ಸುಲಭ ಸಾಧ್ಯವಾಗಬೇಕು ಅಂತಾದ್ರೆ ಒಳ್ಳೆ ಅವಕಾಶ. ರಾಧೆಯಿಂದ ಇದನ್ನು ಮರೆ ಮಾಡುವ ಮೂಲಕವಾಗಿ ನಾನೇ ಹಾಗೆ ಹೋದ್ರೆ ಹೇಗೆ ಅಂತ ನಾನು ಹೇಳಲಿಕ್ಕಿರುವುದು. ರಾಧೆಯೇ ನಾನಾದ್ರೆ ಹೇಗೆ ಅಂತ ನೀವು ನೋಡಬೇಕು. ನೋಡೋಣ ನೋಡೋಣ.